ಯಾರು ನಮಗೆ ಅನ್ಯಾಯವನ್ನು ಮಾಡುತ್ತಾರೆ, ಯಾರು ನಮಗೆ ಕೆಟ್ಟದನ್ನು ಮಾಡುತ್ತಾರೆ. ಹಣದ ಆಸೆಗಾಗಿ ತನ್ನ ಗುರುವನ್ನೇ ಮಾರಿದಂಥ ಯೂದ. ಬಾಲಯೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, 2 ವಾಚನಗಳನ್ನು ನಾವು ಆಲಿಸಿದೆವು. ಈ 2 ವಾಚನಗಳಿಂದ 2 ಪಾಠಗಳನ್ನು ಕಲಿಯಲು ಪ್ರಯತ್ನವನ್ನು ಪಡೋಣ. ಮೊದಲನೆಯ ವಾಚನವು ಆದಿಕಾಂಡದಿಂದ ಆರಿಸಲ್ಪಟ್ಟದ್ದು, ಪವಿತ್ರ ಪುಸ್ತಕದ ಮೊದಲನೆಯ ಪುಸ್ತಕ. ಇಲ್ಲಿ ಜೋಸೆಫನ ಬಗ್ಗೆ ನಮಗೆ ವಿವರಣೆಯನ್ನು ನೀಡಿದೆ. ಈ ವಾಚನದ ಕೊನೆಗೆ ಜೋಸೆಫನು ಹೇಳುವಂಥ ಒಂದು ಮಾತಿದೆ. ಅದೇನೆಂದರೆ, ಜೀವ ರಕ್ಷಣೆಗಾಗಿಯೇ ದೇವರು ನನ್ನನ್ನು ನಿಮಗೆ ಮುಂಚಿತವಾಗಿ ಇಲ್ಲಿ ಕಳುಹಿಸಿದರು. ಜೀವ ರಕ್ಷಣೆಗಾಗಿಯೇ ದೇವರು ನನ್ನನ್ನು ನಿಮಗೆ ಮುಂಚಿತವಾಗಿ ಇಲ್ಲಿಗೆ ಕಳುಹಿಸಿದರು. ಈಗ ಜೋಸೆಫನು ಈ ಮಾತನ್ನು ಹೇಳಲು ಕಾರಣ ಏನು? ಈ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಸ್ವಲ್ಪ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮಗೆಲ್ಲರಿಗೆ ತಿಳಿದಿರುವಂತೆ ಅಬ್ರಹಾಮನ ಮಗ ಈಸಾಕ. ಈ ಈಸಾಕನಿಗೆ 2 ಮಕ್ಕಳು, ಎಸಾವು ಮತ್ತು ಯಾಕೋಬ. ಯಾಕೋಬನಿಗೆ 12 ಮಂದಿ ಮಕ್ಕಳು. ಆ 12 ಮಂದಿಯಲ್ಲಿ ಈ ಜೋಸೆಫ ಕೊನೆಯವನು. ಮುದಿಪ್ರಾಯದಲ್ಲಿ ಜೋಸೆಫ್ ಹುಟ್ಟಿದ್ದರಿಂದ ಯಾಕೋಬನಿಗೆ ಜೋಸೆಫನ ಮೇಲೆ ಅತೀವ ಪ್ರೀತಿ. 12 ಮಕ್ಕಳಲ್ಲಿ ಜೋಸೆಫನಿಗೆ ಹೆಚ್ಚಿನ ಆರೈಕೆಯನ್ನು, ಪ್ರೀತಿಯನ್ನು ತಂದೆ ತೋರುತ್ತಿದ್ದುದನ್ನು ಕಂಡು ಅಸೂಯೆಪಟ್ಟಂಥ ಅವನ 11 ಮಂದಿ ಸಹೋದರರು ಆತನನ್ನು ಈಜಿಪ್ಟ್ ದೇಶದವರಿಗೆ ಮಾರುತ್ತಾರೆ. ಈಜಿಪ್ಟ್ ದೇಶಕ್ಕೆ ಬಂದಂತಹ ಜೋಸೆಫ್ ಅಲ್ಲಿ ಬಹಳ ಕಷ್ಟವನ್ನು ಅನುಭವಿಸುತ್ತಾನೆ. ಮೊದಲು ತನ್ನದೇ ಆದ ಸಹೋದರರಿಂದ ಹಿಂಸೆ, ಅಸೂಯೆಯನ್ನು ಅನುಭವಿಸಬೇಕಾದರೆ ಈಜಿಪ್ಟಿಗೆ ಬಂದ ನಂತರ ಅಲ್ಲಿ ಫರೋವನ ರಾಣಿಯ ಕಾಮುಕ ಕಣ್ಣಿಗೆ ಅವನು ಬೀಳುತ್ತಾನೆ. ಜೋಸೆಫ ಆತಳಿಗೆ ಸಹಕಾರವನ್ನು ನೀಡದೇ ಇದ್ದಾಗ ಆಕೆಯು ಅವನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಸೆರೆಮನೆಗೆ ಅಟ್ಟುತ್ತಾಳೆ. ಸೆರೆಮನೆ ಅಂದರೆ ಯಾರಿಗೂ ಬೇಡವಾದಂಥ ಸ್ಥಳ. ಅಲ್ಲಿ ಅನೇಕ ಕಷ್ಟಗಳನ್ನು ಜೋಸೆಫ್ ಅನುಭವಿಸುತ್ತಾನೆ. ನಂತರ ಆತನಿಗೆ ಒಂದು ವಿಶೇಷ ವರದಾನವಿತ್ತು. ಅದೇನೆಂದರೆ ಕನಸುಗಳ ಅರ್ಥಗಳನ್ನು ಹೇಳುವಂಥ ಒಂದು ಕೊಡುಗೆ. ಈ ಒಂದು ಕೊಡುಗೆಯಿಂದಾಗಿ ಆತ ಈಜಿಪ್ಟ್ ದೇಶಕ್ಕೆ ಬರಬಹುದಾದಂಥ ಒಂದು ಕ್ಷಾಮದ ಬಗ್ಗೆ ಫರೋವನಿಗೆ ಹೇಳುತ್ತಾನೆ. ಮಾತ್ರವಲ್ಲ, ಈ ಕ್ಷಾಮವನ್ನು, ಬರಗಾಲವನ್ನು ಹೇಗೆ ನಿವಾರಿಸಬಹುದು ಎನ್ನುವಂಥ ಒಂದು ಉಪಾಯವನ್ನು ಕೂಡ ಆತ ಹೇಳುತ್ತಾನೆ. ಈ ರೀತಿಯಾಗಿ ಕ್ಷಾಮಕ್ಕೆ ಬರಬಹುದಾದಂತಹ ಅಥವಾ ಕ್ಷಾಮ ಬಂದಾಗ ಅದನ್ನು ನಿವಾರಿಸಬಹುದಾದಂತಹ ಒಂದು ಉಪಾಯವನ್ನು ಕಂಡುಕೊಂಡು ಆತ ತುಂಬ ದವಸ ಧಾನ್ಯಗಳನ್ನು ಒಟ್ಟು ಮಾಡುತ್ತಾನೆ. ಈಗ ಏನಾಯಿತು? ಇಸ್ರೇಲ್ ದೇಶದಲ್ಲಿಯೂ ಕೂಡ ಕ್ಷಾಮ ಬಂತು. ಊಟ ಉಪ್ಪತ್ತಿಗೂ ಆಹಾರವಿಲ್ಲದಂತಹ ಸಂದರ್ಭದಲ್ಲಿ ಜೋಸೆಫನ ಸಹೋದರರು, ಯಾಕೋಬನ 11 ಮಂದಿ ಮಕ್ಕಳು ಆಹಾರವನ್ನು ಹುಡುಕಿಕೊಂಡು ಈಗ ಈಜಿಪ್ಟ್ ದೇಶಕ್ಕೆ ಬಂದಿದ್ದಾರೆ, ಜೋಸೆಫನ ಬಳಿಗೆ ಬಂದಿದ್ದಾರೆ. ನೋಡಿ, ಒಂದು ದಿನ ಇದೇ 11 ಮಂದಿ ಸಹೋದರರು ಆತನನ್ನು ಬೇರೆಯವರಿಗೆ ಮಾರಿದ್ದರು. ಈಗ ಅದೇ ಸಹೋದರರು ಆತನ ಬಳಿಗೆ ಆಹಾರವನ್ನು ಬೇಡಿಕೊಂಡು ಬಂದಿದ್ದಾರೆ. ಈಗ ಜೋಸೆಫನು ಈ ತನ್ನ 11 ಮಂದಿ ಸಹೋದರರಿಗೆ ಪಾಠ ಕಲಿಸಬಹುದಿತ್ತು, ಅವರ ಮೇಲೆ ದ್ವೇಷ ಕಾರಬಹುದಿತ್ತು, ಪ್ರತೀಕಾರವನ್ನು ಆತ ತೋರಬಹುದಿತ್ತು. ಆದರೆ ಜೋಸೆಫ ಏನು ಮಾಡುತ್ತಾನೆ?
ಜೋಸೆಫ ಅವರನ್ನು ಕ್ಷಮಿಸಿ ಹೇಳುವಂಥ ಮಾತು ಇಂದಿನ ಈ ವಾಚನದ ಕೊನೆಯಲ್ಲಿದೆ. ಆತ ಹೇಳುತ್ತಾನೆ, ಹತ್ತಿರಕ್ಕೆ ಬನ್ನಿ, ಈಜಿಪ್ಟ್ ದೇಶಕ್ಕೆ ಹೋಗಲಿ ಎಂದು ನೀವು ಮಾರಿಬಿಟ್ಟ ನಿಮ್ಮ ತಮ್ಮ ಜೋಸೆಫ ನಾನೇ. ನೀವು ನನ್ನನ್ನು ಇಲ್ಲಿಗೆ ಮಾರಿದ್ದಕ್ಕಾಗಿ ವ್ಯಸನ ಪಡಬೇಡಿ, ನಿಮ್ಮನ್ನೇ ನಿಂದಿಸಿಕೊಳ್ಳಬೇಡಿ, ಏಕೆಂದರೆ ಜೀವ ರಕ್ಷಣೆಗಾಗಿಯೇ ದೇವರು ನನ್ನನ್ನು ನಿಮಗೆ ಮುಂಚಿತವಾಗಿ ಇಲ್ಲಿಗೆ ಕಳುಹಿಸಿದರು. ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ಜೋಸೆಫನು ತನ್ನ ಸಹೋದರರನ್ನು ಕ್ಷಮಿಸಿ ಅವರು ಮಾಡಿದಂಥ ಅನ್ಯಾಯವನ್ನು ಮರೆತು ಅವರನ್ನು ಪ್ರೀತಿಸುವಂತಹ, ಅವರಿಗೆ ಬೇಕಾದಂಥ ಆಹಾರ ದವಸ ಧಾನ್ಯಗಳನ್ನು ಕೊಡುವಂಥ ಒಂದು ಉತ್ತಮ ಉದಾಹರಣೆ ಇಲ್ಲಿ ಜೋಸೆಫನಲ್ಲಿ ನಮಗೆ ವ್ಯಕ್ತವಾಗುತ್ತದೆ. ಈ ಒಂದು ಪಾಠವನ್ನು ನಾವು ಜೋಸೆಫನಿಂದ ಕಲಿಯಬೇಕು ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಅದನ್ನು ಪಾಲಿಸಬೇಕು. ಯಾರು ನಮಗೆ ಅನ್ಯಾಯವನ್ನು ಮಾಡುತ್ತಾರೆ, ಯಾರು ನಮಗೆ ಕೆಟ್ಟದನ್ನು ಮಾಡುತ್ತಾರೆ, ಬೇರೆ ಯಾರೂ ಅಲ್ಲ, ಯಾವುದೇ ಒಬ್ಬ ಪರಕೀಯನಲ್ಲ, ಅಥವಾ ದಾರಿಯಲ್ಲಿ ಹೋಗುವಂಥ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿಯಲ್ಲ. ಬದಲಾಗಿ ನನ್ನದೇ ಕುಟುಂಬದವರು, ನನಗೆ ಪರಿಚಿತರು, ನನ್ನದೇ ಸಹೋದರ, ನನ್ನದೇ ಸಹೋದರಿ, ನನ್ನ ಗಂಡ, ನನ್ನ ಹೆಂಡತಿ ಅಥವಾ ನನ್ನ ಮಕ್ಕಳು, ಅಂದರೆ ನನಗೆ ಪರಿಚಿತರು, ನನ್ನೊಡನಿರುವವರು, ಅವರೇ ನನಗೆ ಅನ್ಯಾಯವನ್ನು ಮಾಡುತ್ತಾರೆ ವಿನಃ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿಯಲ್ಲ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ನನ್ನೊಟ್ಟಿಗಿರುವವರು, ನನಗೆ ಪರಿಚಿತರು ನನಗೆ ಅನ್ಯಾಯವನ್ನು ಮಾಡುವಾಗ ಖಂಡಿತವಾಗಿಯೂ ನನಗೆ ನೋವಾಗುತ್ತದೆ. ಅದೇ ನೋವನ್ನು ಜೋಸೆಫನು ಕೂಡ ಹಳೆಯ ಒಡಂಬಡಿಕೆಯಲ್ಲಿ ಅನುಭವಿಸಿದನು. ಆದರೆ ಆ ಜೋಸೆಫ ಆ ನೋವನ್ನು ಮರೆತು ತನ್ನ ಸಹೋದರನ್ನು ಪ್ರೀತಿಸಿದ, ಸಹೋದರನ್ನು ಕ್ಷಮಿಸಿದ, ಮತ್ತೆ ಒಟ್ಟಾಗಿ ಅವರು ಜೀವನವನ್ನು ನಡೆಸಿದರು. ಹಾಗಾದರೆ ನಮಗೆ ನಮ್ಮ ಪರಿಚಿತರು, ನಮ್ಮ ಕುಟುಂಬಸ್ಥರು ಅನ್ಯಾಯವನ್ನು ಮಾಡುವಾಗ ಅದನ್ನು ಕ್ಷಮಿಸಿ ಅವರಿಗೆ ಪ್ರೀತಿಯನ್ನು ತೋರುವಂಥ ಔದಾರ್ಯತೆ ನಾವು ಬಾಲ ಯೇಸುವಿನ ಭಕ್ತಾದಿಗಳು ನಮ್ಮಲ್ಲಿ ಮೈಗೂಡಿಸಿಕೊಳ್ಳಬೇಕು. ಈ ಒಂದು ವಚನ, ಈ ಒಂದು ಪಾಠವನ್ನು ಈ ಮೊದಲನೆಯ ವಾಚನದಿಂದ ನಾವು ಕಲಿಯಬೇಕು. ಎರಡನೆಯ ವಾಚನ ಇಂದಿನ ಶುಭ ಸಂದೇಶ, ಸಂತ ಮತ್ತಾಯನು ಬರೆದಂಥ ಶುಭ ಸಂದೇಶ. ನೆನ್ನೆಯ ವಾಚನವನ್ನು ನಾವು ಆಲಿಸಿದೆಯಾದಲ್ಲಿ ಅಲ್ಲಿ ಯೇಸು ಕ್ರಿಸ್ತರು 12 ಮಂದಿ ಪ್ರೇಷಿತರನ್ನು ಆರಿಸುತ್ತಾರೆ. ಇಂದಿನ ವಾಚನದಲ್ಲಿ ಆ 12 ಮಂದಿಯನ್ನು ಅವರು ಒಂದು ಆದೇಶವನ್ನು ಕೊಟ್ಟು ತಮ್ಮ ನಿಯೋಗವನ್ನು, ತಮ್ಮ ಕೆಲಸವನ್ನು ಪೂರೈಸಲು ಕಳುಹಿಸುತ್ತಾರೆ. ಈಗ ಈ ಒಂದು ವಚನದಿಂದ ನಾವು ಕಲಿಯುವಂಥ ನೀತಿ ಪಾಠ ಏನು? ಈ 12 ಮಂದಿಯ ಒಂದು ಹೆಸರುಗಳನ್ನು ನಾವು ನೋಡಿದ್ದೇ ಅಥವಾ ಅವರ ವ್ಯಕ್ತಿತ್ವವನ್ನು ನೋಡಿದ್ದೇ ಆದಲ್ಲಿ ಒಬ್ಬರು ಇನ್ನೊಬ್ಬನಿಗೆ ತದ್ವಿರುದ್ಧವಾಗಿ ಇರುವಂಥ ಒಂದು ವ್ಯಕ್ತಿತ್ವವನ್ನು ನಾವು ಕಾಣುತ್ತೇವೆ. ಒಂದೆರಡು ಉದಾಹರಣೆಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಮೊದಲನೇದಾಗಿ ಪೇತ್ರ ಅಥವಾ ಸಿಮೋನ, ಅವರಿಗೆ ಯೇಸು ಕ್ರಿಸ್ತರು ಪೇತ್ರ ಎನ್ನುವಂಥ ಹೆಸರು ಕೊಟ್ಟರು. ಪೇತ್ರ ಎಂದರೆ ಬಂಡೆ. ಆಮೇಲೆ ಯೇಸು ಕ್ರಿಸ್ತರು ಹೇಳುತ್ತಾರೆ, ಈ ಬಂಡೆಯ ಮೇಲೆ, ಅಂದರೆ ನಿನ್ನ ವಿಶ್ವಾಸದ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಅದಕ್ಕಾಗಿ ಅವರು ಮೊದಲ ಪೋಪ್ ಜಗದ್ಗುರುಗಳು ಆದರೂ ಮಾತ್ರವಲ್ಲ, ಪಾಪಗಳನ್ನು ಕ್ಷಮಿಸುವಂಥ ಒಂದು ಪದವಿಯನ್ನು ಈ ಪೇತ್ರನಿಗೆ ಹಾಗೂ ಇತರ ಪ್ರೇಷಿತರಿಗೆ ಯೇಸು ಕ್ರಿಸ್ತರು ನೀಡಿದರು. ನೋಡಿ, ವಿಶ್ವಾಸ ಪೇತ್ರ, ದೃಢ ನಿರ್ಧಾರ ಪೇತ್ರನಲ್ಲಿ ಇದೆ. ಅದಕ್ಕೆ ತದ್ವಿರುದ್ಧವಾಗಿ ನಾವು ನೋಡುವುದೇ ಆದಲ್ಲಿ ಅಲ್ಲಿದ್ದಾನೆ ಥೋಮ. ನಾವು ಅವನಿಗೆ ಸಂಶಯಕಾರ ಥೋಮ ಅಥವಾ ಡೌಟಿಂಗ್ ಥಾಮಸ್ ಎಂದು ಕರೆಯುತ್ತೇವೆ. ಯೇಸು ಕ್ರಿಸ್ತರ ಪುನರುತ್ಥಾನದ ನಂತರ ಯೇಸು ಕ್ರಿಸ್ತರು ಜೀವಂತವಾಗಿ ಎದ್ದಿದ್ದಾರೆ ಎಂದು ಹೇಳಿದಾಗ ಆತ ಅದನ್ನು ವಿಶ್ವಾಸಿಸಲು ಹಿಂಜರಿದ. ನೋಡಿ, ಒಬ್ಬ ದೃಢ ವಿಶ್ವಾಸದ ಪೇತ್ರ, ಇನ್ನೊಬ್ಬ ಅಲ್ಲಿ ಅಷ್ಟೊಂದು ವಿಶ್ವಾಸ ಆಳವಾಗಿರದಂತಹ ಥೋಮ. ಇನ್ನೊಬ್ಬ ಅಲ್ಲಿದ್ದಾನೆ ಸಿಮೋನ. ಆತನಿಗೆ ದೇಶಭಕ್ತ ಎಂದು ನಾವು ಕರೆಯುತ್ತೇವೆ. ದೇಶಭಕ್ತ ಎಂದರೆ ದೇಶಕ್ಕಾಗಿ ಪ್ರಾಣವನ್ನು ಕೊಡಲು ಸಿದ್ಧನಾಗಿರುವಂಥ ಒಬ್ಬ ವ್ಯಕ್ತಿ. ಇಂದಿನ ಕಾಲದಲ್ಲಿ ಆತನಿಗೆ ನಾವು
ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ನೀಡಲು ಸಿದ್ಧನಾಗಿರುವಂತಹ ಒಂದು ವ್ಯಕ್ತಿ ಎಂದು ನಾವು ಕರೆಯಬಹುದು. ಈಗ ಇನ್ನೊಂದು ವ್ಯಕ್ತಿಯನ್ನು ನಾವು ನೋಡಿದ್ದೇ ಆದಲ್ಲಿ ಅಲ್ಲಿದ್ದಾನೆ ಯೇಸು ಕ್ರಿಸ್ತರನ್ನ ಮಾರಿದಂಥ ಒಬ್ಬ ಶಿಷ್ಯ, ಹಣದ ಆಸೆಗಾಗಿ ತನ್ನ ಗುರುವನ್ನೇ ಮಾರಿದಂಥ ಯೂದ. ನೋಡಿ, ಈ ಪ್ರತಿಯೊಬ್ಬ ಪ್ರೇಷಿತನ ವ್ಯಕ್ತಿತ್ವವನ್ನು ನಾವು ನೋಡಿದ್ದೇ ಆದಲ್ಲಿ ಅವರಲ್ಲಿ ಒಂದೇ ರೀತಿಯ ಗುಣಲಕ್ಷಣ ಇರಲಿಲ್ಲ, ಒಂದೇ ರೀತಿಯ ವ್ಯಕ್ತಿತ್ವ ಅವರಲ್ಲಿ ಇರಲಿಲ್ಲ. ಒಬ್ಬನು ಉತ್ತರಕ್ಕಾದರೆ ಇನ್ನೊಬ್ಬ ದಕ್ಷಿಣ, ಇನ್ನೊಬ್ಬ ಪೂರ್ವಕ್ಕಾದರೆ ಮತ್ತೊಬ್ಬ ಪಶ್ಚಿಮ. ಆದರೆ ಈ ವಿವಿಧ ವ್ಯಕ್ತಿತ್ವಗಳನ್ನು ಹೊಂದಿದ ಶಿಷ್ಯರು ಒಗ್ಗಟ್ಟಾಗಿ ಜೀವನವನ್ನು ನಡೆಸಿದರು. ಮಾತ್ರವಲ್ಲ, ಯೇಸು ಕ್ರಿಸ್ತರು ಕೊಟ್ಟಂಥ ಆ ಒಂದು ಉಪದೇಶವನ್ನು, ಆ ಒಂದು ನಿಯೋಗವನ್ನು, ಆ ಒಂದು ಕೆಲಸವನ್ನು ಒಗ್ಗಟ್ಟಾಗಿ ಅವರು ಪೂರೈಸಿದರು. ಹೇಗೆ ಸಾಧ್ಯವಾಯಿತು? ಹೇಗೆಂದರೆ ಯೇಸು ಕ್ರಿಸ್ತರು ಎನ್ನುವಂಥ ಶಕ್ತಿ, ಯೇಸು ಕ್ರಿಸ್ತರು ಎನ್ನುವಂಥ ವ್ಯಕ್ತಿ, ಈ ಯೇಸು ಕ್ರಿಸ್ತರು ಎನ್ನುವಂಥ ವ್ಯಕ್ತಿಯ ಸುತ್ತಮುತ್ತ ಇವರು ತನ್ನ ಜೀವನವನ್ನು ನಡೆಸಿದರು. ಯೇಸು ಕ್ರಿಸ್ತರನ್ನು ಅವರನ್ನು ಒಗ್ಗಟ್ಟಾಗಿರಿಸಿದರು. ಮಾತ್ರವಲ್ಲ, ತಮ್ಮ ಕೆಲಸವನ್ನು ಪೂರೈಸಲು ಅವರಿಗೆ ಶಕ್ತಿ, ಧೈರ್ಯ, ಬಲ, ಛಲವನ್ನು ನೀಡಿದರು. ನಮ್ಮ ಜೀವನಕ್ಕೆ ನಾವು ಬರುವುದೇ ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಮದುವೆಯಾದ ಸಂದರ್ಭದಲ್ಲಿ ನೋಡಿ, ಒಬ್ಬ ಹುಡುಗ ಒಂದು ಕುಟುಂಬದಿಂದ ಬರುತ್ತಾನೆ, ಒಬ್ಬ ಹುಡುಗಿ ಇನ್ನೊಂದು ಕುಟುಂಬದಿಂದ ಬರುತ್ತಾಳೆ. ಅವರ ವಿದ್ಯಾಭ್ಯಾಸ ಆಗಿರ್ಬೋದು, ಅವರು ಬೆಳೆದಂಥ ಪರಿಸರ ಆಗಿರ್ಬೋದು, ಅವರು ಓದಿದಂಥ ಓದಾಗಿರ್ಬೋದು, ಅವರ ಜೀವನದ ಅನುಭವ ವ್ಯತ್ಯಾಸ ಇದೆ. ಎಲ್ಲರೂ ಒಂದೇ ರೀತಿಯ ವ್ಯಕ್ತಿತ್ವವನ್ನು ಹೊಂದಿಲ್ಲ. ಹಾಗಾದರೆ ಅವರು ಒಗ್ಗಟ್ಟಾಗಿ ಕುಟುಂಬ ಜೀವನವನ್ನು ನಡೆಸಲು ಹೇಗೆ ಸಾಧ್ಯ? ಏಕೆಂದರೆ ಯೇಸು ಕ್ರಿಸ್ತರು. ನಾವು ನಮ್ಮ ಗುರುಮಠದ ಒಂದು ಪರಿಸರವನ್ನು ತೆಗೆದುಕೊಂಡದ್ದೇ ಆದಲ್ಲಿ ನಾವು ಕೂಡ ಒಂದೇ ಮನೆಯಿಂದ ಬಂದವರಲ್ಲ, ಒಂದೇ ಕುಟುಂಬದಿಂದ ಬಂದವರಲ್ಲ, ಒಂದೇ ಊರಿನಿಂದ ಬಂದವರಲ್ಲ. ನಾವು ಕೂಡ ವಿವಿಧ ಪರಿಸರದಿಂದ, ವಿವಿಧ ಭಾಷೆಯನ್ನು ಆಡುವವರು, ವಿವಿಧ ವ್ಯಕ್ತಿತ್ವಗಳನ್ನು ಬಂದವರು. ಹಾಗಾದರೆ ನಾವು ಹೇಗೆ ಒಟ್ಟಾಗಿ ಜೀವಿಸಲು ಸಾಧ್ಯ? ಯೇಸು ಕ್ರಿಸ್ತರು, ಯೇಸು ಕ್ರಿಸ್ತರನ್ನು ನಾವು ಹಿಂಬಾಲಿಸುವುದರಿಂದ ನಾವು ಒಗ್ಗಟ್ಟಿನಿಂದ ಜೀವಿಸಲು ಸಾಧ್ಯ. ಅದೇ ರೀತಿ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಧರ್ಮ ಕೇಂದ್ರದಲ್ಲಿ ನಾವು ಹೇಗೆ ಒಗ್ಗಟ್ಟಾಗಿ ಜೀವಿಸಲು ಸಾಧ್ಯ? ನಮ್ಮಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳಿವೆ, ನಮ್ಮಲ್ಲಿಯೂ ಕೂಡ ವ್ಯತ್ಯಾಸ ಇದೆ. ಆದರೆ ನಾವೆಲ್ಲರೂ ಯೇಸು ಕ್ರಿಸ್ತರ ಹಿಂಬಾಲಿಕರಾಗಿರುವುದರಿಂದ ಯೇಸು ಕ್ರಿಸ್ತರು ನಮ್ಮನ್ನು ಒಗ್ಗಟ್ಟಾಗಿ ಇರಿಸಲು ಸಾಧ್ಯ. ನೋಡಿ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮುದಾಯದಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ ಒಗ್ಗಟ್ಟಿರಬೇಕು, ಪ್ರೀತಿ ಇರಬೇಕು, ಕ್ಷಮಾಪಣೆಯ ಗುಣ ಇರಬೇಕಾದರೆ ನಾವು ಯೇಸು ಕ್ರಿಸ್ತರನ್ನು ಆರಾಧಿಸಬೇಕು. ಯೇಸು ಕ್ರಿಸ್ತರ ನೈಜ ಅನುಯಾಯಿಗಳಾಗಿದ್ದಾಗ ಮಾತ್ರ ಈ ಒಂದು ಗುಣಗಳು ನಮ್ಮ ಕುಟುಂಬದಲ್ಲಿ, ನಮ್ಮ ಸಮುದಾಯದಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ ಇರಲು ಸಾಧ್ಯ. ನೋಡಿ, 2 ಪಾಠಗಳನ್ನು ನಾವು ಕಳೆದೆವು. ಒಂದು, ಕ್ಷಮಾಪಣೆಯ ಗುಣವನ್ನು ನಮ್ಮಲ್ಲಿ ರೂಢಿಸಿಕೊಳ್ಳಬೇಕು. 2, ನಮ್ಮಲ್ಲಿ ಒಗ್ಗಟ್ಟಿರಬೇಕು. ಈ 2 ಗುಣಗಳು ನಮ್ಮಲ್ಲಿರಬೇಕಾದರೆ ನಾವು ಯೇಸು ಕ್ರಿಸ್ತರನ್ನು ನಮ್ಮ ಜೀವನದ ಕೇಂದ್ರವಾಗಿರಿಸಿಕೊಳ್ಳಬೇಕು. ಬಾಲ ಯೇಸುವನ್ನು ಆರಾಧಿಸಲು ಪ್ರತಿ ಗುರುವಾರ ನಾವು ಇಲ್ಲಿಗೆ ಓಡಿ ಬರುತ್ತೇವೆ. ಯೇಸು ಕ್ರಿಸ್ತರು ಕೊಡುವಂಥ ಸಂದೇಶ ಕೂಡ ಅದೇ. ಆದ್ದರಿಂದ ಬಾಲ ಯೇಸುವಿನ ಆಶೀರ್ವಾದಗಳನ್ನು ಪಡೆದು ನಾವು ಅವರನ್ನು ಆರಾಧಿಸುವವರು ಅವರು ಕಲಿಸುವಂಥ ಪಾಠವನ್ನು, ಅವರು ಕಲಿಸುವಂಥ ನೀತಿಯನ್ನು ನಮ್ಮ ಜೀವನದಲ್ಲಿ ಜೀವಿಸಿಕೊಳ್ಳಬೇಕು. ಈ ರೀತಿ ಬಾಲ ಯೇಸುವಿನ ನೈಜ ಭಕ್ತಾದಿಗಳು ಎಂದು ನಾವು ತೋರಿಸಿಕೊಡಬೇಕು. ಹಾಗಾದರೆ ಈ ಬಲಿಪೂಜೆಯಲ್ಲಿ ಅದೇ ಯೇಸು ಕ್ರಿಸ್ತರು ಮತ್ತೊಮ್ಮೆ ನಮ್ಮನ್ನು ಭೇಟಿಯಾಗುವಾಗ ಈ ವರಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ.